ಕಳೆದ 15 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಅಧ್ಯಕ್ಷನಾಗಿದ್ದು ಇದೀಗ ನನ್ನ ಅವಧಿ ಆಗಸ್ಟ್ 15ಕ್ಕೆ ಪೂರ್ಣಗೊಳ್ಳಲಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿಯವರಿಗೆ ರಾಜೀನಾಮೆಯನ್ನ ನೀಡಿದ್ದೇನೆ ಎಂದು ಜಿಲ್ಲಾಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ತಿಳಿಸಿದ್ದಾರೆ। ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಳೆದ 15 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಸಂಘವನ್ನ ಕಟ್ಟಿ ಬೆಳೆಸಿ ಸಂಘದ ಸಮುದಾಯದವರಿಗೆ ಪ್ರತಿಯೊಂದು ವಿಚಾರದಲ್ಲೂ ನ್ಯಾಯ ಒದಗಿಸಿಕೊಟ್ಟು ಒಳ್ಳೆಯ ಕೆಲಸ ಮಾಡಿರುವ ನಿಟ್ಟಿನಲ್ಲಿ ನನ್ನನ್ನು ಸಂಘ 15 ವರ್ಷಗಳ ಕಾಲ ಅಧ್ಯಕ್ಷನಾಗಿರುವಂತೆ ಮಾಡಿದೆ। ಮುಂದೆ ಬೇರೆಯವರಿಗೆ ಅವಕಾಶ ನೀಡಬೇಕು ಎಂಬುದು ನನ್ನ ಭಾವನೆ। ನಾನೇ ಅಧ್ಯಕ್ಷ ಗಾದಿ ಮುಂದುವರಿಸಿ ಬೇರೆಯವರಿಗೆ ಅವಕಾಶ ನೀಡುವುದಿಲ್ಲ ಎಂಬ ಆರೋಪ ಕೇಳಲು ನಾನು ಸಿದ್ಧನಿಲ್ಲ। ಈ ನಿಟ್ಟಿನಲ್ಲಿ ರಾಜೀನಾಮೆಯನ್ನ ನೀಡಿದ್ದೇನೆ। ಸಂಘದ ಪದಾಧಿಕಾರಿಗಳಿಗೆ ಸಮುದಾಯದವರಿಗೆ ಅಲ್ಲದೆ ನನಗೆ ಸಹಕಾರ ನೀಡಿದ ಅಧಿಕಾರ ವರ್ಗ ಮಾಧ್ಯಮದವರಿಗೆ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿದರು। ದಲಿತ ಸೇವಾ ಸಮಿತಿಯ ಒಂದು ಅಧ್ಯಕ್ಷ ಸ್ಥಾಪಕ ಜಿಲ್ಲಾಧ್ಯಕ್ಷನಾಗಿ 15 ವರ್ಷದ ಜವಾಬ್ದಾರಿ ನನಗೆ ಕೊಟ್ಟಿರುತ್ತಾರೆ। ಈ ನನ್ನ ಜವಾಬ್ದಾರಿಯು ದಿನಾಂಕ 15/8/2021ಕ್ಕೆ ಪೂರ್ಣಗೊಳ್ಳಲಿದ್ದು ಈ ಬಗ್ಗೆ ಇನ್ನೊಬ್ಬ ಈ ಒಂದು ಜಿಲ್ಲೆಯ ಈ ಒಂದು ಸಂಘಟನೆಯ ನಮ್ಮ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಲಿಕ್ಕೆ ನಾನು 11/7/2020ರಂದು ವಿಟ್ಲ ಅಧ್ಯಾಪಕರ ಸಹಕಾರಿ ಸಂಘದ ಸಭಾಭವನದಲ್ಲಿ ನಡೆದ ಮೀಟಿಂಗಲ್ಲಿ ಈಗಾಗಲೇ ನಾನು ರಾಜೀನಾಮೆಯನ್ನು ಕೊಟ್ಟಿರುತ್ತೇನೆ। ನನ್ನನ್ನು ಬೆಳೆಸಿದ ನಮ್ಮ ದಲಿತ ಸಮುದಾಯಕ್ಕೆ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ। ಆ ಅಗ್ರಹಾರದ ಮಹಿಳೆಯೊಬ್ಬರು ನಮ್ಮ ಒಂದು ದಲಿತ ಮುಖಂಡರ ಮೇಲೆ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದಾರೆ। ಈ ಒಂದು ಪ್ರಕರಣದ ಹಿಂದೆ ಯಾರ್ದೋ ಒಂದು ಕೈವಾಡ ಇದೆ, ಯಾರ್ದೋ ಒಂದು ಅಮಿಷಕ್ಕೆ ಒಳಗಾಗಿ ಈ ಮಹಿಳೆ ಇವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ। ಈ ಒಂದು ಜಿಲ್ಲೆಯ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಇದನ್ನು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಿ ಈ ಒಂದು ದಲಿತ ಮುಖಂಡರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನು ಕೂಡ ಮಾಡಬೇಕಂತ ನಾನು ಮಾಧ್ಯಮದ ಮೂಲಕ ಒಂದು ಮನವಿಯನ್ನು ಮಾಡ್ತಿದ್ದೆ। ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ತಾಲೂಕು ಅಧ್ಯಕ್ಷ ಬಿಕೆ ಅಣ್ಣಪ್ಪ ಬೆದ್ರಕಾಡು, ಉಪಾಧ್ಯಕ್ಷ ಮನೋಹರ್ ಕೋಡಿಚಾಲು, ಸುಳ್ಯದ ಉಮೇಶ್ ಅಲೆಕಾಡಿ, ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಉಪಸ್ಥಿತರಿದ್ದರು।